ಸೇನೆ ಪರಶಿವಯ ಶಿವೆಯನ ಸುತ್ತದೈ ಸರಸಿಯೊಳಿರೆ ಮದನಾರಿ ಮದನಾರೇ ಜಗತ್ತಿನ ಮಾತಾಪಿತರೆಂಬುದಾಗಿ ಹೆಸರಾದ ಪಾರ್ವತಿ ಪರಮೇಶ್ವರರು ನಾವು. ಹೌದು ಸ್ವಾಮಿ. ಲೋಕದ ಲಯಾಧಿಕಾರಿಯಾದಂತಹ ಪರಮೇಶ್ವರನಾಗಿ ಸತ್ಸಂತಾನವನ್ನು ಪಡೆಯಬೇಕೆನ್ನುವ ಉದ್ದೇಶದಿಂದ ಜಲಕ್ರೀಡೆಯಾಡಲು ಇದಂತಹ ಸಂದರ್ಭ. ಆ ಸಂದರ್ಭದಲ್ಲಿ ನನ್ನ ತೇಜಸ್ಸನ್ನು ಗರ್ಭಾಧಿಸಿ ಅದನ್ನು ಹೊರಗಡೆ ಶಾಪಗ್ರಸ್ತರಾದಂತಹ ಋಷಿಮುನಿಗಳು ನನ್ನ ಮಗನಿಗೆ ಎದೆ ಹಾಲನ್ನು ಉಣಿಸಿ ಆತನು ಆರುಮುಖದವನಾದ ಆತನಿಗೆ ಕಾರ್ತಿಕೇಯ ಎನ್ನುವಂತಹ ಹೆಸರನ್ನು ಇರಿಸಿದವನು. ಪರಮ ಸಂತೋಷದಲ್ಲಿರುವಂತಹ ಈ ಕಾಲಕ್ಕೆ ಯಾರದು ಬರುತ್ತಿರುವುದು? ಪ್ರೇಮ ಸಜ್ಜನರಲ್ಲಿ ಪ್ರೇಮವಿರಿಸೋಣ, ಅಮರ ಪಂಕ್ತಿಗೆ ಸಾರ್ವಭೌಮನಾದ್ದೆವು ಅಂತ ನಿನಗೆ ಶರಣಾಗಿದ್ದೇವೆ. ಅದಕ್ಕಾಗಿ ನಮ್ಮೆಲ್ಲರನ್ನು ನೀನೇ ಬರೆಯಬೇಕು ದೇವಾ. ದೇವೇಂದ್ರ, ನಿನ್ನ ಆಗಮನ ನನಗೆ ಸಂತಸವನ್ನು ತಂದಿದೆ. ಆದರೆ ನಿನ್ನ ಮುಖಾವಲೋಕವನ್ನು ಗಮನಿಸಿದಾಗ ಏನೋ ಬೇಸರದಲ್ಲಿದ್ದ ಹಾಗೆ ಕಾಣುತ್ತಾ ಉಂಟಲ್ಲ, ಏನಾಯಿತಯ್ಯ? ಹೇ ಪಶುಪತಿಯೇ, ಶೋಣಿತಾಪುರದ ತಾರಕನೆಂಬವ ತನ್ನವರೊಂದಿಗೆ ನಾಲ್ಕಕ್ಕೆ ದಾಳಿ ಮಾಡಿದ, ಯುದ್ಧ ಸಾರಿದ. ನಡೆದ ಸಂಗ್ರಾಮದಲ್ಲಿ ನಮ್ಮನ್ನೆಲ್ಲ ಸೋಲಿಸಿದ. ನಾವೆಲ್ಲ ಕಾನನವನ್ನ ಸೇರುವಂತಾಗಾಯಿತು. ಅದಕ್ಕಾಗಿ ನಿಮ್ಮ ಮಗನಾದ
ಕಾರ್ತಿಕೇಯನನ್ನು ನಮ್ಮೊಂದಿಗೆ ಅವನನ್ನು ಕೊಲ್ಲುವುದಕ್ಕಾಗಿ ನಮ್ಮೊಂದಿಗೆ ಕಳುಹಿಸಬೇಕು. ನನ್ನ ಮಗನೇ, ನಕ್ಕನ ಸುರವಿರೋ ನಿನ್ನಮ್ಮಯ ಚಿಕ್ಕವನು ಸಂಗ್ರಾಮದಲ್ಲಿ ಗೆಲತಕ್ಕವನೇ ತಾನಾದ ಗರ್ಜನೆ ಕೇಳಿ ಬೆದರ್ವನಲ ದೇವೇಂದ್ರ, ದೇವಾ, ನಿನ್ನ ಮಾತುಗಳು ನನ್ನ ನಗುವಿಗೆ ಕಾರಣವಾಯಿತು. ಯಾಕೆ? ಹುಟ್ಟಿ 6 ದಿನಗಳು ಪೂರ್ತಿಯಾಗಲಿಲ್ಲ. ಹ. ಅಷ್ಟು ಸಣ್ಣವನು ನನ್ನ ಮಗ. ಹ. ರಕ್ಕಸರನ್ನು ಗೆಲ್ಲತಕ್ಕವನೇ. ದಾನವರ ಗರ್ಜನೆ ಕೇಳಿದಾಗ ಹ. ಹೆದರಿಕೊಂಡಾನು. ಆದ್ದರಿಂದ ನಾನು ನನ್ನ ಮಗನನ್ನು ಕಳಿಸಲು ಸಾಧ್ಯವೇ ಇಲ್ಲ. ಈ ಆಲೋಚನೆಯನ್ನು ಅದಕ್ಕೆ ಬಂಧಿಸಿಕೊಂಡ ಬಾಲನು ಪರಾಕ್ರಮದಿ ಬಿಡು ಬಿಡು ಇಂಥ ನುಡಿಗಳ ತರುವನು. ಬಿಡು 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 ವಂದಿಸಿಕೊಂಡಿದ್ದೇನೆ. ಶುಭವಾಗಲಿ. ತಂದೆ, ಬಿಡು. ದೇವೇಂದ್ರನು ಬಂದು ನನಗೆ ಒದಗಿದ ಸಂಕಟವನ್ನು ಹೇಳಿಕೊಂಡಾಗ ಹ, ಆಗದು ಎಂದಾಡಿದ ಮಾತುಗಳನ್ನು ಬಿಡು. ಹ, ಸಂಗಾರಕ್ಕಾಗಿ ನನ್ನನ್ನು ಬಿಡು. ದಡಿಗರಾದ ಕಲಾದಮರ ಒಡಲನ್ನು ಖಂಡಿಸಿ ಕೆಡಹುವ ಕ್ರಮವನ್ನು ನೀನು ನೋಡು. ಹ. ಬಿಟ್ಟರೆ ಏನು ಮಾಡುವೆ? ಕಂಡವರ ರಕ್ತ ಹರಿಸಿದವನು ತಾರಕ. ಹ, ನನ್ನೊಡನೆ ಯುದ್ಧ ಕೊಡಲು ಅವನ ರಕ್ತವನ್ನು ಶಾಕಿನಿ ಡಾಕಿನಿ ರಂಭ ರಣದೇವತೆಗಳಿಗೆ ಬಲಿ ಕೊಡುತ್ತೇನೆ. ರಣಕಣದಲ್ಲಿ ಹ, ಕೆಟ್ಟವರ ರಕ್ತದಿಂದ ಓಕುಳಿ ಆಡಿಸುವೆ. ಹ್ಮ್. ಧೂಳರನ್ನು ಸವಿ ಬಡಿದು ಹ. ದೇವತೆಗಳನ್ನು 4 ಲೋಕದಲ್ಲಿ ಸ್ಥಿರಪಡಿಸುತ್ತೇನೆ. ಮಗು, ನೀನಿನ್ನು ಸಣ್ಣವನು. ಚಿಕ್ಕವನ ಹುದಲು ಎಂಬುದು ಸುರದ ಸೊಕ್ಕಗಳನ್ನು ಮುರಿದು ತೋಂಗ ಜಗುತಕ ಕೈಯ ಕೈಯ ತೋಂಗ ಜಗುತಕ ಕೈಯ ತೋಂಗ ಜಗುತಕ ಕೈಯ ಕೈಯ ತೋಂಗ ಜಗುತಕ ಕೈಯ ತೋಂಗ ಜಗುತಕ ಕೈಯ ತೋಂಗ ಜಗುತಕ ಕೈಯ
ಹೀಗೆ ಬಾ ಕಂದ. ನಿನ್ನ ತರಗವನ್ನು ತಿಳಿಸಿದ ರೀತಿಗಾಗಿ ಮೆಚ್ಚಿದೆ. ಹಾ ಬಹಳ ಸಂತೋಷವಾಯಿತು. ಶರಣಾಗತರಾದವರನ್ನು ರಕ್ಷಿಸಬೇಕಾದುದು ನಮಗೆ ಕರ್ತವ್ಯ. ಹಾ ಆದ್ದರಿಂದ ಧೈರ್ಯದಲ್ಲಿ ಹೋಗಿ ಗೆದ್ದು ಬಾ ಮಗನೇ. ಶುಭವಾಗಲಿ. ದೇವೇಂದ್ರ, ಮಾತೆ ಒಂದು ಮಾತು. ಏನು? ನನ್ನ ಮಗ ಇನ್ನೂ ಸಣ್ಣವ. ಹ, ಅವನನ್ನು ಹಾಗೇ ಕರೆದುಕೊಂಡು ಹೋಗಬೇಡ, ಮತ್ತೆ ಎತ್ತಿಕೊಂಡು ಹೋಗು. ಆಗಲಿ, ಹೀಗೆ ಬಾ. ಕಶ್ಯಪರ ಸಂತತಿಯಾಗಿ ಉತ್ತಮ ನಡತೆಯನ್ನು ಹೊಂದಿರಬೇಕಾಗಿತ್ತು. ಆದರೆ ಕ್ರೂರಿಯಾದೆ. ಖಳರಲ್ಲಿ ಉತ್ತಮರೂ ಇದ್ದಾರೆ. ನೀನಾದರೂ ಅಧಮನಾದೆ. ಕ್ರಮದಿಂದ ನಾಕಲೋಕವನ್ನು ಪಡೆದು ಲೋಕಹಿತವಾದ ಕಾರ್ಯವೆಸಗುತ್ತಿರುವ ವೃಂದಾರಕರನ್ನು ಸಮರದಲ್ಲಿ ಸೋಲಿಸಿದೆ. ಅವರಿಗೆ ಯೋಗ್ಯವಾಗಿ ಬದುಕುವುದಕ್ಕೂ ಅವಕಾಶ ಕೊಡದೆ ಅತಿಕ್ರಮಿಸಿದೆ. ದುರಾಕ್ಷಮಣವೆಸಗಿದ ನಿನ್ನ ಪರಾಕ್ರಮವನ್ನು ತೋರಿಸಿ. ಎಲ್ಲೋ ಚೋಟುತ್ತ ಬಾಲಕನೇ, ನಿಲ್ಲು ನಿಲ್ಲು ಶಿದು ಶಿದು ಸಲ್ಲದೆ ಬಾಲಕನೇ, ಮಾತೇನಾದ್ರೇನು ಓಡಿ ಹೋಗಿ ಸ್ವರ್ಗಪೀಠವನ್ನು ಆಳುತ್ತಾ ಇರುವಂತಹ ಸಂದರ್ಭ ಮರಳಿ ಸಿಂಹಲ್ಲಿಗೆ ಬಂದು ತುಂಬಿದ್ದ ಅಲ್ವಾ? ಮಕ್ಕಳ ಜೊತೆ ಆಟ ಆಡುವುದನ್ನ ಬಿಟ್ಟು ರಣರಂಗಕ್ಕೆ ಬಂದಿದ್ದೀಯಲ್ಲ, ಏನು ಹೇಳಬೇಕು? ನನ್ನೊಡನೆ ನಿನಗೆ ಯುದ್ಧ ಸಲ್ಲದು ಸಲ್ಲದು. ನಡ ನಡ ನಡೆ. ಏನೆಲ್ಲ ಎಂತ ಸಮಯ ಬರುವುದೇನು? ಓ
ಮರಿಯ ದೇವೇಂದ್ರ ತಾರಕಾಸುರನ ಶಿರಸ್ಸು ಧರೆಗೆ ಬಿದ್ದಾಗ ಹ ಅವನ ಬೆಂಬಲಿಗರಾದ ಬಲಿ ಶಂಬರರೇ ಮೊದಲಾದವರು ಹ ಕಂಡ ಕಂಡ ಕಡೆಗೆ ಪಲಾಯನ ಮಾಡಿದ್ದಾರೆ. ಹ ದೇವಲೋಕ ದುಷ್ಟರಿಂದ ಮುಕ್ತವಾಯಿತು. ಹ ನಾಗದ ಪದವಿ ಮತ್ತೆ ನಿನ್ನ ಕೈ ಸೇರಿತು. ಹ ಯಾರ್ಯಾರಿಂದ ಏನೆಲ್ಲ ಅಪಹರಿಸಲ್ಪಟ್ಟಿದೆಯೋ ಹ ಅದೆಲ್ಲವನ್ನು ಅವರಿಗೆ ಕೊಡಿಸಿದ್ದೇನೆ. ಹ. ಸಮಾಧಾನವಾಯಿತೆ? ದೇವ ಇಷ್ಟ ಸಿದ್ಧಿಯಾಯಿತು. ಪುರವನ್ನು ಪ್ರವೇಶಿಸಿ ನಮ್ಮ ಉಪಚಾರವನ್ನು ಸ್ವೀಕರಿಸಬೇಕು. ಆಗಲಿ. ವಿಚಾರ ತಂದೆಗೆ ತಿಳಿಸಬೇಕು. ಅದಕ್ಕಾಗಿ ಕೈಲಾಸದತ್ತ ನಡೆಯುತ್ತೇನೆ. ಬ್ರಹ್ಮಮಾನಸ ಪುತ್ರರಾದಂತಹ ದಕ್ಷ ಪ್ರಜಾಪತಿಗಳಿಗೆ ಮಕ್ಕಳಾಗಿ ಜನಿಸಿದವರು ನಾವು. ದೇವಸೇನೆ ದೈತ್ಯ ಸೇನೆಯರೆನ್ನುವ ಹಾಗೆ ನಮ್ಮ ಶುಭನಾಮಧೇಯ. ಸತ್ಯ. ಅಪ್ಪನಿಂದ ಆಶೀರ್ವಾದವನ್ನೇನು ಪಡೆದಾಗಿದೆ, ಇನ್ನೇನೆ ಮಾಡುವುದು? ಇನ್ನು ಇಲ್ಲೇ ಇರುವುದಾ? ಆಹಾ. ಪಡೆದ ಆಶೀರ್ವಾದವಾದರೂ ಹೇಗೆ? ವನ ವಿಹಾರಕ್ಕೆ ತೆರಳಬೇಕು. ಸರಿ. ದೇಹದಲ್ಲಿ ಅಡವಿದಂತಹ ಜಾಡ್ಯವನ್ನು ದೂರೀಕರಿಸಬೇಕು. ಆ. ಹಾಗಾಗಿ ಇಲ್ಲೇ ಕಾಲ ಕಳೆಯುವುದು ಸರಿಯಾ? ಏನ್ ಮಾಡುವುದು ಇನ್ನು? ತಂಗಿ, ಆ. ವನವಿಹಾರ ಮಾಡಬೇಕೆನ್ನುವ ಆಶೆಯಿಂದ ಆ. ಇತ್ತ ಕಡೆ ಬಂದು ಸಾಗಿದವರಿದ್ದೇವೆ. ಆ. ಜನಕನ ಆಶೀರ್ವಾದವನ್ನು ಪಡೆದಾಯಿತು. ಇನ್ನೇಕೆ ಸಾವಕಾಶ, ಅತ್ತ ಕಡೆ ಸಾಗುವ. सखी सखी मोड़वा Oh
ದೇವತೆಗಳನ್ನು ಸೋಲಿಸಿ ಅಲ್ಲಿಯ ಸುರಲೋಕ ಪಡಿಬೇಕು ನನ್ನ ಆಸೆ. ಕಾಲದ ನಿರೀಕ್ಷೆಯಲ್ಲಿ ಈ ಕಾಡಲ್ಲಿ ತಿರುಗಾಡುತ್ತಿದ್ದೇನೆ. ಪರಿಣಾಮ ಹಸಿವು ತಡೆಯಲಾಗುವುದಿಲ್ಲ. ಮೃಗಬೇಟೆ ಆಡಬೇಕು, ನಡೆಯುತ್ತೇನಂತೆ.
ಮಧುರ ಮಾತಿನುಳ್ಳಿ ಇಂತೆಂದ ಚಾರು ಚಂದನಗರಿಯರು ನೀ ಯಾರೋ ಹೌದು ನೀವೇ. ಏನು ನೋಡುಗರ ನೋಟವನ್ನು ತನ್ನ ಕಡೆ ಆಕರ್ಷಿಸಬಲ್ಲಂತೆ ನಿಮ್ಮ ಮುಖಾರವನ್ನು ಕಂಡು ಸೋತೆ, ಮನಸ್ಸೋತೆ. ಇದು ಜನರ ಮಧ್ಯದೊಳ್ ಉಡುಪ ಶೋಭಿಸುವಂತೆ ನೀವು ಯಾರು, ಊರು ಯಾರು ನನ್ನಲ್ಲಿ ಹೇಳಿವಿರಾ? ನಮ್ಮ ಪರಿಚಯವೇ ಕೇಳಯ್ಯ.
ನಾವು ಯಾರು, ನಮ್ಮ ಪರಿಚಯನೇನು ಹಾಗೆ. ದಕ್ಷ ಪ್ರಜಾಪತಿಗಳ ಮಕ್ಕಳು ನಾವು. ದೇವಸೇನೆ ದೈತ್ಯಸೇನೆ ಇರುವ ಹಾಗೆ ನಮ್ಮ ಶುಭನಾಮಧೇಯ. ಅಪ್ಪನಿಂದ ಆಜ್ಞೆಯನ್ನು ಪಡೆದು ವನವಿಹಾರಗೈಯಲು ಜಲಕ್ರೀಡೆ ಆಡಲು ಬಂದವರಿದ್ದೇವೆ. ನಮ್ಮ ಜಲಕ್ರೀಡೆಯಲ್ಲಿ ಆಡಿ ಆಯಿತು. ಸರಿ, ನಮ್ಮ ಪರಿಚಯವನ್ನು ನೀನು ಕೇಳಿದ್ದೆ, ಆದರೆ ನಿನ್ನ ಪರಿಚಯವನ್ನು ಕೇಳುವುದು ನಮ್ಮ ಧರ್ಮವಲ್ಲವೇ? ಅದಕ್ಕಾಗಿ ನಿನ್ನಲ್ಲಿ ಕೇಳುವುದು. ನೀನು ಯಾರು? ನಿನ್ನ ಹೆಸರೇನು? ನಿನ್ನ ಊರೇನು? ಪರಿಚಯ ಹೇಳುವೆಯಾ? ನನ್ನ ಪರಿಚಯ ಏನು? ವೀರದೈತ್ಯಗ್ರಣಿ ಕೇಶಿ ನಾಮಕ ನಾನು. ಕೇಶಿ ಎಂದರೆ ನೀನೇನೆ? ಹೌದು. ಸರಿ. ಆ ಮನ್ಮಥನ ಬಿಲ್ಲಿನ ತಾಪಕ್ಕೆ ಸಹಿಸಲಾರದವನಾಗಿದ್ದೇನೆ. ಹಾ. ಸಡಗರದಲ್ಲಿ ಮಾರನಾಥನಿಗೆ ಸುಖಿಸುವಿರಾ? ಏನು? ಸಾಕು ಒಳ್ಳೆ ವ್ಯಕ್ತಿ ಎಂಬ ಭಾವನೆಯನ್ನು ನಾವು ಪರಿಚಯವನ್ನು ಹೇಳಿದೆ ಅಂತಾದರೆ ನೀ ಆಡಿದ್ದೇನು? ಅಲೆಗಳಿಗೆ ಸುಖ ಏನು ಹೆಣ್ಣೆಂದು ಅಬಲೆಯರೆಂದು ಭಾವಿಸಿಕೊಂಡು ಒಳ್ಳೆ ಮಾತಲ್ಲಿ ಮಾತಾಡಿದ್ರೆ ಇದೇ ನೀವು ಮಾಡುವುದು. ಹೌದು. ನಿಮಗೆ ಇದೇ ಕೆಲಸವಿರಬೇಕು. ದಾರಿಯಲ್ಲಿ ಸಿಕ್ಕಂತಹ ಹೆಣ್ಣು ಮಕ್ಕಳನ್ನು ತಡೆ ನಿಲ್ಲಿಸಿ ಬೇಕಾದಂತಹ ಪ್ರಶ್ನೆಗಳನ್ನು ಕೇಳಿ ಆಮೇಲೆ ಸುಖಿಸುವ ಹಾಗೆನ್ನುವ ಹಾಗೆ ಒಳ್ಳೆಯ ಮಾತಲ್ಲಿ ಹೇಳುತ್ತಾ ಇದ್ದೇನೆ. ಬಂದ ದಾರಿಗೆ ಹಿಂದೆ ಹೋಗು, ಇಲ್ಲವಾದರೆ ಏನಾದ್ರೂ ಗಟ್ಟಿ ಕಾಣಿಸಿ. ಏನು? ನಿಮ್ಮಲ್ಲಿ ಸಾಮದಲ್ಲಿ ಕೇಳಿದೆ, ಆಹಾ. ನೀವು ಅದಕ್ಕೊಪ್ಪಲಿಲ್ಲ. ಸಾಮದಲ್ಲಿ ಕೇಳುವಂತಹ ಪ್ರಶ್ನೆಯನ್ನು ಕೇಳಿದ್ರೆ ನಾವು ಉತ್ತರಿಸುತ್ತಿದ್ವಿ. ಆದರೆ ನೀವು ಕೇಳಿದಾದ್ರೆ ಏನು? ಒಂದು ಕಡೆಗೆ ಸುಖವನ್ನು ಕೇಳಿದೆ ಅಲ್ಲ. ನೋಡು, ಸಾರಿ ಹೇಳುತ್ತೇನೆ, ಬೇಡ. ನೀವು ಇದಕ್ಕೊಪ್ಪಲಿಲ್ಲ. ಆಹಾ. ಕಾಡಲ್ಲಿ ಇವಾಗ ಯಾರು ಕಾಣುವುದು? ನೋಡು, ಬೇಡ. ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡುವಾಗ ಹೇಳಲಿಕ್ಕೆ ಯಾರು ಬರುವುದಿಲ್ಲ ಎಂಬ ಚಿಂತೆ ನಿನ್ನಲ್ಲಿತ್ತು. ಮರ್ಯಾದೆಯಲ್ಲಿ ಹೇಳುತ್ತಾ ಇದ್ದೇನೆ, ಮಾಡಿದ್ದು ತಪ್ಪಾಯ್ತು ಎಂದು ಅವರ ಕಾಲಿಗೆರೆಗೆ ಕ್ಷಮೆ ಯಾಚಿಸು. ಇಲ್ಲದಿದ್ದರೆ ನನ್ನ ಕೈ ರುಚಿ ನೋಡಬೇಕಾಗಿದೆ.
ಈರುವರೆಯನ್ನು ನನ್ನ ಕೈಯಿಂದ ರಕ್ಷಿಸು ಬಾ. ಬಾಲೆಯರೇ, ದೇವೇಂದ್ರ ನಿಮಗೆ ಪೀಡನೆ ಕೊಟ್ಟ ದೈತ್ಯರನ್ನು ಓಡಿಸಿದ್ದೇನೆ. ಈಗ ನಿಮ್ಮ ತಂದೆಯ ಬಳಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಹೀಗೆ ಬನ್ನಿ. ಹಾಗೇ ಆಗಲಿ. ಕಾರ್ತಿಕೇಯನಾದ ನಾನು ಅರ್ಥಶಾಸ್ತ್ರವನ್ನು ದೇವಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರಲ್ಲಿ ಕಲಿಯಬೇಕು ಎನ್ನುವ ಕಾರಣಿಕೆಯಿಂದ ನಾಗಲೋಕವನ್ನು ಸೇರಿದೆ. ಸ್ವರ್ಗಲೋಕದಲ್ಲಿ ಈಗ ವಸಂತೋತ್ಸವದ ಸಂಭ್ರಮ, ನಾನು ಪಾಲ್ಗೊಳ್ಳಬೇಕು. ಆದ್ದರಿಂದ ಆ ಕಡೆಗೆ ತೆರಳುತ್ತೇನಂತೆ. कुबली
ವಸೋತ್ಸವ ಸುದಿನ ಚಂದ್ರದಿಂದ ಹಾಡಿ ನಲಿಯುವ ಸುದಿನ ಚಂದ್ರದಿಂದ ಹಾಡಿ ನಲಿಯುವ ಸುದಿನ ಮಾಲಿನ
ಓ ನಾಡಿ ರತ್ನಗಳೇ, ಸ್ವರ್ಗಲೋಕದಲ್ಲಿ ವಸಂತೋತ್ಸವ ಸಂಭ್ರಮಿಸುವುದಕ್ಕೆ ನಾನು ಕೂಡ ಬಂದವ. ನಾವು ಕೂಡ ಆ ಕಾಲಕ್ಕೆ ಬ್ರಹ್ಮಾದಿ ನಾರಿಯರ ಜೊತೆ ನರ್ತಿಸುತ್ತಿರುವಂತಹ ನಿಮ್ಮನ್ನು ಕಂಡು ಹಂಸಗಮನೆಯರು, ತಿಲಪುಷ್ಪನಾಸಿನಿಯರು, ಚಂದಿರ ವದನೆಯರು, ಆಹಾ, ನಿಮ್ಮ ರೂಪವೆನ್ನುವುದು ನನ್ನ ಮನಸ್ಸನ್ನು ಆಕರ್ಷಿಸಿತು. ಆದ್ದರಿಂದ ಕೇಳುತ್ತಿದ್ದೇನೆ, ನೀವು ಯಾರು? ನಿಮ್ಮ ಅಪ್ಪನ್ಯಾರು? ನಿನ್ನ ಊರು ಯಾವುದು ಹೇಳುವಿರಾ? ಓ ದೇವಸೇನಾಪತಿ, ಮಣಿ ಮಾತಿಲ್ಲ. ಯಾಕೆ? ನಿನ್ನ ವೇಷಭೂಷಣಗಳನ್ನು ಕಾಣುವಾಗಲೇ ಅರ್ಥವಿಸಿಕೊಂಡವರು, ದೇವಲೋಕದವನೇ ಇರಬೇಕು ಎಂಬುದಾಗಿ ಭಾವಿಸಿಕೊಂಡವರು. ನಮ್ಮ ಪರಿಚಯ ಕೇಳ್ತಾ ಇದ್ದಿ. ಬ್ರಹ್ಮನಿಂದಲೇ ಸೃಷ್ಟಿಸಲ್ಪಟ್ಟಂತಹ ದಕ್ಷ ಪ್ರಜಾಪತಿಗಳ ಮುದ್ದಿನ ಮಕ್ಕಳು ನಾವು. ದೇವಸೇನೆ ನನ್ನ ಅಕ್ಕ, ತಂಗಿಯಾದಂತಹ ನಾನೇ ದೈತ್ಯ ಸೇನೆ. ಈಗ ನಾವು ದೇವೇಂದ್ರನ ಮಕ್ಕಳಾಗಿ ಸಾಕು ಮಕ್ಕಳಾಗಿ ಇದ್ದವರು. ವಸಂತೋತ್ಸವವನ್ನು ಸವಿಯಲು ನಾಟ್ಯ ವೈಭವವನ್ನು ಪೂರೈಸಿ ಇನ್ನೇನು ಅರಮನದಂತೆ ನಾವು ಸಾಗಬೇಕಾಗಿದೆ. ನಾವು ಬರುತ್ತೇವೆ. ನಿಲ್ಲಿ ಕಲ್ಯಾಣ
ನಿಮ್ಮ ರೂಪವೆನ್ನುವುದು ಸರಿ. ನನ್ನ ಮನಸ್ಸನ್ನು ಆಕರ್ಷಿಸಿತು. ಓಹೋ ಆದ್ದರಿಂದ ನನ್ನ ಕೈ ಹಿಡಿದು ನನ್ನ ಬಾಳ ಸಂಗತಿಗಳಾಗಿ ಬರುವಿರಾ? ನಿನ್ನ ಬಾಳ ಸಂಗಾತಿಗಳೇ ಅಯ್ಯ ದೇವಸೇನೆಗೆ ಒಡೆಯ ನೀನು ಮನ್ಮಥನ ಬಾಣಗೆ ಸೋತೆ ಏನು ಹೌದು. ಅಯ್ಯ ನಮ್ಮನ್ನು ತಡೆ ನಿಲ್ಲಿಸಿ ಆಡಿದ ಮಾತಾದರೂ ಏನು ಏನು? ನಮ್ಮನ್ನು ವರಿಸಬೇಕೆನ್ನುವ ಹಾಗೆ ಮನಬೇಕೆ ಮಾಡಿದ್ದೀಯ. ನಮಗೇನು ಆಕ್ಷೇಪ ಇಲ್ಲ. ಆದರೆ ಒಂದು ದೇವೇಂದ್ರನ ಸಾಕು ಮಕ್ಕಳಾಗಿದ್ದೇವೆ. ದೇವೇಂದ್ರ ಒಪ್ಪಿದೆ ಅಂತಾದರೆ ನಮಗೇನು ಆಕ್ಷೇಪವಿಲ್ಲ. ಆದಷ್ಟು ಬೇಗ ದೇವೇಂದ್ರನಲ್ಲಿ ಬಂದು ಕೇಳು. ಮನಸ್ಸಿನ ಮಾತುಗಳಿಗೆ ಏನು ಮಾಡುದು ಅಲ್ಲಿ ಕಾಣುತ್ತಿರುವುದು ಕಲ್ಪವೃಕ್ಷವಲ್ಲವೇ? ಕಲ್ಪಿಸಿದನ್ನು ಕಲ್ಪಿಸುವಂತಹ ಸುರವೃಕ್ಷವಿದು. ಅದರ ಬುಡದಲ್ಲಿ ಕುಳಿತು ದೇವಸೇನೆ ದೈತ್ಯಸೇನೆಯರೇ ನನ್ನ ಬಾಳ ಸಂಗತಿಗಳಾಗಬೇಕೆಂದು ಪ್ರಾರ್ಥಿಸುತ್ತೇನೆ. ಶರದಿ ಮಧ್ಯದಲ್ಲಿ ಮೆರೆಯುವಂತಹ ಮಹೇಂದ್ರ ನಗರದ ಅರಸನಾದಂತಹ ಶೂರಭದ್ರನ ಮಗ ಭಾನುಕೋಪ ರಾಮ ಕಲಿತೇನೆ. ಸುರಮುನಿಯ ನುಡಿಗಳೆದು ಸುರಪತಿಯ ಸತಿಯಾದಂತಹ ಸತಿಯನ್ನು ತರುವುದಕ್ಕಾಗಿ ಹೊರಟಂತಹ ನನ್ನಯ್ಯನಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಹೊರಟು ಬಂದಿದ್ದೇನೆ. ಇನ್ನು ತಡ ಮಾಡುವುದಿಲ್ಲ. ನಮ್ಮವರನ್ನೆಲ್ಲ ಸೇರಿಸಿಕೊಂಡು ಹೊರಡುತ್ತೇನೆ.
ಸನ್ನಿವೇಶ ಬಂದೊದಗಿತು. ತೀರ್ಥರೂಪರಿಲ್ಲದ ಸಮಯವನ್ನು ಆರೈಸಿ ಇಷ್ಟೊಂದು ಧೈರ್ಯದಿಂದ ಬಂದಿರೋ ಇದಕ್ಕಾಗಿ ನಾನೇನು ಅಂಜುವ ಹಾಗಿಲ್ಲ. ಅವರು ಯುದ್ಧವೆಂದರೆ ಮಕ್ಕಳಾಟ ಎಂದು ತಿಳಿದಿರುವರೆ ಅಂತ ಮತಿಗೆಟ್ಟವರಿಗೆ ಸರಿಯಾದ ಶಾಸ್ತಿಯನ್ನು ಮಾಡಿ ತಿಳಿದ್ದೇನೆ. ಸೈನ್ಯ ಸಮೇತ ಹೋಗಲು ಗುರುಗಳಾದ ಬೃಹಸ್ಪತಿ ಆಚಾರ್ಯರಿಂದ ಅಪ್ಪಣೆ ಹೊಡೆದಿದ್ದೇನೆ. ಆದರೆ ತಂದೆ ತಾಯಿಯ ಜೊತೆಯಲ್ಲಿ ಬೇರೆ ಕಾರ್ಯದಲ್ಲಿ ತೆರಳುವಾಗ ಶೂರಭದ್ರನ ಸುತನಾದ ಭಾನುಕೋಪ ಎಂಬ ದಾನವ ನಮ್ಮ ಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾನಂತೆ. ತಡ ಮಾಡುವುದಲ್ಲ, ಹೊರಡುತ್ತೇನೆ Oh,
ಈಗೆಲ್ಲ ಇತ್ತು ನಿನ್ನ ಸೊಕ್ಕು, ಎಲ್ಲಿ ಆಯ್ತು ನಿನ್ನ ಅಹಂಕಾರ, ಎಲ್ಲಿ ಆಯ್ತು ನಿನ್ನ ರೋಷ? ಇವನನ್ನು ಹೀಗೆ ಬಿಟ್ಟರೆ ಸರಿ ಇರುವುದಿಲ್ಲ. ಇವನನ್ನು ನಮ್ಮ ಕಾರಾಗೃಹಕ್ಕೆ ಕೊಂಡೊಯ್ಯುತ್ತೇನೆ. ಮಹೇಂದ್ರ ನಗರಿ ಶೂರಪದ್ಮನೆಂದು ಕೇಳಿಬಲ್ಲೆವು. ಹೌದು, ನಾನೇ ಸರಿ. ಏನು ಹೊರಟು ಬಂದ ಅನೇಕವಿದೆ
ರಕ್ಷಿಸು. ಕಶ್ಯಪ ಮಹಾಮನಿಗಳು ಹಾಗೂ ಸುರಸೇ ದೇವಿಯರಲ್ಲಿ ನಮ್ಮ 4 ಜನನ ತಾರಕಾಸುರ, ಶೂರಪದ್ಮ, ಸಿಂಹಾಸ್ಯ ತಂಗಿಯಾದಂತಹ ಅಜಮುಖಿ, ಶೂರಪದ್ಮ ನಾಮಕದಂತಹ ನಾನು ಪ್ರಪಂಚದಲ್ಲಿ ವಿಶೇಷವಾಗಿ ಗುರುತಿಸಲ್ಪಡಬೇಕೆಂಬ ಕಾರಣದಿಂದ ಈ ವಿಶಾಲವಾದ ಸಾಗರದ ಮಧ್ಯೆ ದ್ವೀಪವೊಂದನ್ನು ನಿರ್ಮಿಸಿದೆ. ಅದುವೇ ವೀರಮಹೇಂದ್ರ ನಗರಿ. ಹಾಗೆಯೇ ಅಲ್ಲಿ ಆಟಿಕೆಯನ್ನು ನಡೆಸುತ್ತಿದ್ದಂತಹ ಸಂದರ್ಭ ಒಂದು ದಿನ ನಾರದರ ಆಗಮನವಾಯಿತು. ಅವರೇನು ಹೇಳಿದರು ಗೊತ್ತೇ? ನೀನು ಅದೆಷ್ಟೋ ಸ್ತ್ರೀಯರನ್ನು ವಿವಾಹವಾಗಿದ್ದಿ, ಆದರೆ ಅವರಲ್ಲಿ ಯಾರು ನಿನಗೆ ಯೋಗ್ಯವಾದ ನಾರೀರತ್ನವಿಲ್ಲವೆಂಬುದಾಗಿ. ಅದಕ್ಕೆ ದೇವೇಂದ್ರನ ಮಡದಿಯಾದಂತಹ ಶಚಿಯನ್ನ ನೀನು ಸ್ವಾಧೀನ ಮಾಡಿಕೊಂಡೆ ಎಂದಾದರೆ ಪೂರ್ಣತೆ ಸಿಗುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಅನುಜನಾದಂತಹ ತಾರಕಾಸುರನ ಮರಣಕ್ಕೆ ಕಾರಣನಾದ ಆ ದೇವೇಂದ್ರನ ಮೇಲೆ ಪ್ರತೀಕಾರವನ್ನ ತೀರಿಸಿದ ಹಾಗೂ ಆಗ್ತದೆ ಎಂದ್ರು. ರೋಗಿ ಬಯಸಿದ್ದು ಹಾಲು ಎಂಬ ಹಾಗೆ ಅವರ ಮಾತನ್ನ ಕೇಳಿ ಸಂತೋಷವಾಯಿತು. ಹಾಗೆ ಮಂತ್ರಿ ಮಾಂಡಳಿಕರೊಂದಿಗೆ ಚರ್ಚಿಸುತ್ತಿರುವಂತಹ ಸಂದರ್ಭ ದೇವಲೋಕಕ್ಕೆ ಹೊರಡುತ್ತೇನೆ ಎಂದಾಗ ನನ್ನ ಸುತನಾದಂತಹ ಭಾನುಗೋಪ ಬಂದು, ನೀವು ಹೋಗುವುದು ಬೇಡ, ನಾನು ಹಾಗೆ ಆಕೆಯನ್ನು ಕರೆತರುತ್ತೇನೆ ಎಂಬುದಾಗಿ ಹೇಳಿ ಹೊರಟ. ಹೋದವನು ನನ್ನ ವೈರ್ಯ ಸುತನಾದ ಜಯಂತನೊಂದಿಗೆ ಯುದ್ಧವನ್ನ ಮಾಡಿ ಆ ಜಯಂತನನ್ನು ಕಾರಾಗೃಹದಲ್ಲಿ ಬಂಧಿಸಿದ್ದಾನೆ. ಆದರೆ ನಾನು ಬಯಸಿದ ಶಚಿ ಆಕೆಯನ್ನು ಕರೆತರಲಾಗಲಿಲ್ಲ. ಇರಲಿ, ಮುಂದೇನು ಮಾಡಬೇಕು ಎಂಬುದನ್ನು ಯೋಚಿಸಿ ತೀರ್ಮಾನಿಸುತ್ತೇನೆ. ಸಂದರ್ಭದಲ್ಲಿ ಆ ಶೂರಪದ್ಮನು ನನ್ನ ಮಡದಿಯನ್ನು ಬಯಸಿ ಸೆರೆ ಹಿಡಿದಿದ್ದಾನೆ. ಏನು ಮಾಡಲಿ? ಚಿಂತಿಸುವುದಿಲ್ಲ, ಪರಮೇಶ್ವರನಿದ್ದೇನೆ. ಆ ಪರಮೇಶ್ವರನ್ನು ಬೇಡುವುದಕ್ಕಾಗಿ ಆ ಕಡೆ ತೆರಳುತ್ತೇನೆ. ಸಚಿಯನ್ನು ಬಯಸಿದ. ಅವಳು ಸಿಗದ ಕಾರಣ ನನ್ನ ಮಗನಾದ ಜಯಂತನನ್ನು ಸೆರೆ ಹಿಡಿದಿದ್ದಾನೆ. ಅದಕ್ಕಾಗಿ ನಮ್ಮನ್ನು ನೀನೇ ರಕ್ಷಿಸಬೇಕು. ಮಾಡೋ
ಅವರನ್ನು ಕೊಂದು ಪುನರಪಿ ನಾಗಲೋಕವನ್ನು ನಾನು ನಿಮಗೆ ದೊರಕಿಸಿಕೊಟ್ಟ ಬಂದಿದ್ದೇನೆ. ಹೌದು. ಆದ್ದರಿಂದ ಭಯಪಡಬೇಕಾದ ಅಗತ್ಯವಿಲ್ಲ. ಹ. ದುರುಳನಾದಂತಹ ಶೂರಭಕ್ತನಿಗೆ ಕಾಲ ಕುಡಿ ಬಂತು ಎಂದು ನನಗೆ ಗೊತ್ತಿರುತ್ತದೆ. ಆದ್ದರಿಂದ ಮಗನೇ ಕಾರ್ತಿಕೇಯ, ಬಾ ಮಗನೇ. ಒಂದು ನೋಡಿದೆಂದಾದರೆ ಸ್ವಲ್ಪ ಕಣ್ಣೀರು ಸುರಿಸುತ್ತಾ ಇದ್ದಾನೆ. ಯಾಕೆ ಕರೆ ತಿಳಿಸಿ. ಮಗನೇ ಕಾರ್ತಿಕೇಯ, ತಂದೆ, ಶರಧಿಯ ಮಧ್ಯೆ ವಿಶಿಷ್ಟ ನಗರಿಯಾದಂತಹ ಮಹೇಂದ್ರ ಜಲದಲ್ಲಿ ಇದ್ದಂತಹ ಶೂರಪದ್ಮನ ಉಪ್ಪಟಳ ಹೆಚ್ಚಾಗುತ್ತದೆ. ಅದಕ್ಕಾಗಿ ಅವರನ್ನು ಕೊಂದು ಲೋಕಕ್ಷೇಮವನ್ನು ಮಾಡು ಮಗನೇ. ಅಪ್ಪಣೆ. ಶುಭವಾಗಲಿ. ಆತನನ್ನ ಕೊಂದುಬಿಟ್ಟನಲ್ಲ. ಅದಕ್ಕೆ ಹೋದ ಸೇನಾ ದೈತ್ಯರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರಂತೆ. ಏನು ಮಾಡಲಿ? ಯಾರನ್ನು ಬರುತ್ತಿರುವುದು? ಓ ದೂತ, ಅವನಿಗೆ ಬಿರುದು ತಾರಕಾರಿ ಎಂಬುದಾಗಿ. ಏನಂತೆ ಬಂದ ವಿಚಾರ? ಕೊಡದಿದ್ದರೆ
ಏನು ಭಯಪಡುವುದಿಲ್ಲ. ಅವನನ್ನು ಕೂಡಲೇ ಎದುರಿಸುತ್ತೇನೆ. ಆಗುತ್ತಾನೆ ಅಂತ ವರ್ತಮಾನದ ಸ್ಥಿತಿಗತಿಗಳನ್ನು ಹಿರಣ್ಯಕ ತಿಳಿಯದವನು ಏನು ಅಲ್ಲ, ಎಲ್ಲ ತಿಳಿದಿದೆ. ದೇವಸೇನಿ ಎಂಬವನು ಬಂದಿದ್ದಾನೆ, ನಮ್ಮ ಊರಿಗೆ ಪ್ರವೇಶವನ್ನು ಮಾಡಿದ್ದಾನೆ, ಬಂದವರನ್ನೆಲ್ಲ ತರಿಯುತ್ತಾ ಬರುತ್ತಿದ್ದಾನೆ. ಎಲ್ಲಾ ವಿಷಯ ತಿಳಿದಿದೆ. ಈ ವಿಷಯ ತಿಳಿದಾಗಿ ನೀವು ಕುಪಿತಗೊಂಡು ಕೈಯಲ್ಲಿ ಆಯುಧ ರಥವನ್ನೇರಿ ಚತುರ್ಸೇನೆಯನ್ನೇ ಸೃಷ್ಟಿಸಿ ಯುದ್ಧಕ್ಕಂತ ಹೊರಟು ನಿಂತಿರಿ. ಹೌದು, ಸ್ವಲ್ಪ ಸೈರಿಸಿ ತಂದೆ. ಯಾಕೆ? ನಾನಾಡುವ ನುಡಿಗಳನ್ನು ಕೇಳಿ. ಈ ಹೊತ್ತಿನಲ್ಲೇ ಕೇಳಬೇಕು. ಯಾಕೋ ತಂದೆ, ಬಂದವನು ಸಾಮಾನ್ಯನೇ, ಅವನು ಅಸಾಮಾನ್ಯ. ಯಾಕೆ ಗೊತ್ತುಂಟೆ? ಯಾಕೆ? ಈಗ ಬಂದವನ ಶೌರ್ಯ ಪೌರುಷ ಹೇಗೆಂಬುದಾಗಿ ತಿಳಿಯುವುದಾದ್ರೆ, ಅವನ ಶೌರ್ಯ ಪೌರುಷ ಅದು ಮಿಗಿಲಾದದ್ದು. ಒಂದು ಅಜವು ಗಜದೊಟ್ಟಿಗೆ ಯುದ್ಧ ಮಾಡಿದ್ರೆ ಅಜ ಉಳಿತದ? ಓಹೋ, ಹಾಗಾದ್ರೆ ಇವನಲ್ಲಿ ಅಂತಹ ವಿಶೇಷ ಸ್ಥಿತಿ ಆಡಿನದ್ದು ಏನಾಗಬಹುದು? ವ್ಯರ್ಥ ಅದು. ನಾವು ಆಡುವಂತ ಹೇಳಿದ್ದಲ್ಲ, ಅವನ ಎದುರಿಗೆ ನಮ್ಮ ಹಾಡಿಗಿಂತಲೂ ಕಡೆ. ಹಾಗಾಗಿ ಹೇಳುತ್ತಿದ್ದೇನೆ ತಂದೆ, ಅವನು ಸಾಮಾನ್ಯದವನಲ್ಲ, ಅವನು ಅಸಾಮಾನ್ಯ. ಅವನು ಏನು ಗೊತ್ತೇ? ಮುಕ್ತಿದಾಯಕ ಸುಬ್ರಹ್ಮಣ್ಯ
ಮುಕ್ತಿದಾಯಕ ಸುಬ್ರಹ್ಮಣ್ಯ 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 ಆದಿಶಕ್ತಿ ವರವರನು ಆದಿಶಕ್ತಿ ಪರಪರನು ವೀರಾ ಮುಕ್ತಿದಾಯಕ ಸುಬ್ರಹ್ಮಣ್ಯ ಆದಿಶಕ್ತಿ ಪರಜ್ಯೋತಿ ಏನ್ ಅವನು ಸಾಮಾನ್ಯನಲ್ಲ. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೋ ಆದಿಯಲ್ಲಿ ಕಂಡು ಬಂದವಳೆ ಆದಿಮಾಯೆ. ಆದಿಮಾಯೆಯು ತ್ರಿಮೂರ್ತಿಗಳಾದಂತವರನ್ನು ಬ್ರಹ್ಮ ವಿಷ್ಣು ಮಹೇಶ್ವರಾದ ತ್ರಿಮೂರ್ತಿಗಳನ್ನು ಸೃಷ್ಟಿಸಿ ಸೃಷ್ಟಿ ಸ್ಥಿತಿ ಲಯ ಎಂಬ 3 ಕಾರ್ಯಗಳನ್ನು ಹಂಚಿದರಂತೆ. ಅದರಲ್ಲಿಯೂ ಜಗದೊಡೆಯನಾದ ಪರಮೇಶ್ವರನನ್ನು ವರಿಸಿದಳು ಕೂಡ. ಇಬ್ಬರ ಬೆಸುಗೆಯ ಪತಿಯಾದಿ ಸುಬ್ರಹ್ಮಣ್ಯ ಜನಿಸಿದ. ಅವನು ಕೇವಲ ಸುಬ್ರಹ್ಮಣ್ಯನೇ, ವಿರೋಧಿ ಗಣ್ಯ, ಭಕ್ತರನ್ನು ಪಾಲಿಸುವ ಷಡಾನನಾಗಿರ್ಬೋದು, ಕಾರ್ತಿಕೇಯ ಆಗಿರ್ಬೋದು, ಇನ್ನಿತರ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದವ. ತಂದೆ, ನಾವೊಂದು ಕೆಲಸ ಮಾಡುವ. ಏನು? ನಾನು ಹೇಳಿದ ಹಾಗೆ ಕೇಳ್ತೀರೋ? ಏನು ಹೇಳ್ತಾ ಇದ್ದೇನೆ? ಕೇಳಿ. ಏನದು? ಬಿಡು ಬಿಡು ಏನನ್ನು? ಬಿಡು. ಯಾಕೆ ಈ ಮಾತನ್ನು ಹೇಳಿದೆ? ಯಾಕೋ? 2 ರೀತಿಯ ಅರ್ಥ ಉಂಟು. ಏನದು? ನಿನ್ನ ತಲೆಯಲ್ಲಿರುವ ಕಲ್ಮಶಗಳನ್ನೆಲ್ಲ ಬಿಡು. ಮತ್ತೊಂದು ಬಿಡು. ಯಾವುದಕ್ಕೆ ಗೊತ್ತುಂಟು? ಯಾವುದಕ್ಕೋ? ಸೆರೆಯಲ್ಲಿರುವ ಜಯಂತನನ್ನು ಬಿಡು. ಹೊಂದಿರುವ ಶರಾನನ ಪಾದ ಕೆರಗಿ ಕ್ಷಮೆಯನ್ನಾಚಿ ನಾವು ಮುಕ್ತರಾಗೋಣ ತಂದೆ. ಬೇಡ, ಅದು ಅದಕ್ಕೆ ಸಾಧ್ಯವೇ ಇಲ್ಲ. ಇದು ನಿನಗೆ ಯುದ್ಧಕ್ಕೆ ಹೋಗುವ ಮನ ಇಲ್ಲ ಅಂತಾದ್ರೆ ಯಾರಲ್ಲಿ ಇದರ ಕಥೆ ಹಾಗೆ
ನನ್ನ ಪೌರುಷಕ್ಕೆ ಎದುರು ಮಾತಾಡಿದರೆ ಬಿಡುವುದಿಲ್ಲ ಷಡಾನನನ್ನು. ಈಗಲೇ ಕೊಡಿ ಬಂಗಾರದ ಪಟ್ಟಿನಲ್ಲಿ ರಣವೀಳೆಯನ್ನು, ಯುದ್ಧದ ವೈಖರ್ಯಗಳನ್ನು ಹಿಂದೆ ಕೂಡಿಸಿಕೊಂಡು ಟಿವಿಯಲ್ಲಿ ನೋಡಿ. ನನ್ನ ಟಿವಿಯನ್ನು ನೀವು ನೋಡಬೇಕು. ಯುದ್ಧಕ್ಕೆ ಬಂದೆಯಾ? ಹೌದು. ನಿನಗೆ ಯುದ್ಧ ತರವಲ್ಲ. ನೀನು ಬಿಡು, ನಿನ್ನ ತಂದೆಯನ್ನು ಕಳುಹಿಸು. ಕಳುಹಿಸದಿದ್ದರೆ ಮುಚ್ಚು. ಕುಮಾರ ಅಂತ ಹೇಳಿದ್ದು ಯಾಕೆ? ಎಳೆಯ ಪ್ರಾಯ ನಿನ್ನದು, ಯುದ್ಧ ನಿನಗೆ ಸೂಕ್ತವಲ್ಲ. ನಿನ್ನ ಹೆಸರೇನು ಷಣ್ಮುಖ ಅಂತ. ನಿನ್ನ ಹೆಸರಿನಲ್ಲಿ ಅನೇಕ ಮಂದಿ ಭಕ್ತರಿದ್ದಾರೆ, ಷಣ್ಮುಖ ಪ್ರಿಯರು ಅಂತ. ಅವರನ್ನೆಲ್ಲ ಪಾಲಿಸುವುದಕ್ಕೆ ಲಾಲಿಸುವುದಕ್ಕೆ ನೀನು ಅಗತ್ಯವಾದದ್ದು. ಆದುರದಿಂದ ಹೇಳುತ್ತಿದ್ದೇನೆ, ಯುದ್ಧವನ್ನು ಬಿಡು, ಶರಣಾಗು, ಓಡಿ ಹೋಗು, ಬಾ ಮುಂದೆ.
ಬೇಡ. ಯಾರು? ಅಸುರ ಕುಲೋದ್ಧಾರಕ ಆ, ರಾಕ್ಷಸ ಸಾಮ್ರಾಟಕ್ಕೆ ಹ್ಮ್. ನಾನೇ ಅಧಿಪತಿ. ಶೂರ ಪದ್ಮನಾಮಕನಿದ್ದೇನೆ ಹ್ಮ್. ಅಲ್ವೋ. ನನ್ನೊಂದಿಗೆ ನಿನ್ನಗೆ ಆ, ಕಸಲ್ಲದು. ಹೋಗಿ ಆಟದ ಮೈದಾನದಲ್ಲಿ ಮಕ್ಕಳಲ್ಲಿ ಆಡುವುದನ್ನು ನೋಡು. ನಡೆ 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 ಸಾಕು. ಮರವನ್ನು ನಿರ್ಮಿಸಿ ಲೋಕದ ನಿಯತ್ತಲ್ಲಿ ನೀರು ಮಾಡಿದೆಯಾ? ನಿನ್ನನ್ನು ಕೊಲ್ಲುವುದಕ್ಕೆ ಬಂದವ ಈಶ್ವರ ಕುಮಾರ ಕಾರ್ತಿಕೇಯ. ತಾರಕಾರಿ ಏನು? ಹುಟ್ಟಿದ ಹಾರನೆ ಹಾವು. ಮತ್ತೊಂದು ದಿನದಲ್ಲಿ ನನ್ನ ಅನುಜನಾದಂತಹ ತಾರಕಾಸುರನ ವಧೆಗೆ ಕಾರಣನಾಗಿದ್ದಾನೆ. ಹಿಗ್ಗಬೇಡ. ಆತನಿಗೆ ವಿಧಿ ಬರಬರವೇ ಹಾಗೆ. ಹಾಗಾಗಿ ನೀನು ಹೋಗಿ ಯುದ್ಧ ಮಾಡಿ ಸಾಯಿಸ್ಬೇಕು ನೀವು. ಕೇವಲ ಹೋಗಿ ಮುಟ್ಟಿದ ಸಾಕಿತ್ತು, ಸಾಯ್ತಿದ್ದವ. ಸುಮ್ಮನೆ ನಾನೇ ಕೊಂತೆ ಅಂತ ಬೀಗಬೇಡ. ಇದು ನನ್ನೊಂದಿಗೆ ಯುದ್ಧ ಸಲ್ಲದು. ನಡೆ 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 ನಡೆ. ಕೇಳುವಾಗ ನಗು ಬರುತ್ತಾ ಇದೆ. ಯಾಕೋ? ಯಾಕೆ ಬಲ್ಲೆಯ? ಯಾಕೆ? ಅಂದು ತಾರಕಾಸುರ ಪರಬಲದೊಂದಿಗೆ ಬಂದಿದ್ದ. ಹೌದು. ಆತನನ್ನು ಕೊಂದೆ. ಇಂದು ನೀನು ಪರಬಲವಿಲ್ಲದೆ ಬಂದಿದ್ಯಾ. ಇನ್ನು ನೀನು ಏನು? ಅಷ್ಟಿದೆ. ಏನು? ನಿನ್ನನ್ನು ನಾನು ನೋಡಿಕೊಳ್ಳುತ್ತೇನೆ. ಇದರೊಂದಿಗೆ ಶಸ್ತ್ರಗಳಿಂದ ಯುದ್ಧ ಮಾಡಿದರೆ ಏನು ಪ್ರಯೋಜನ ಕಾಣ್ತಾ ಇಲ್ಲವಲ್ಲ. ಹಾಗಾದರೆ ಇದೋ ನನ್ನಲ್ಲಿ ವಸ್ತ್ರಗಳನ್ನು ಪ್ರಯೋಗಿಸಿ ನೋಡುತ್ತೇನೆ. ಬಾಲಕ, ಇದೋ 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 ವಜ್ರ
ತೋರಿಸುತ್ತಾ ಇದ್ದೀನಲ್ಲ, ಏನಿದೆ ಹೇಳಿದೆ? ಭವ್ಯ ಮಂಗಳ ಮನೋಹರ ರೂಪವನ್ನೇ ನಾನು ಕಾಣುತ್ತಾ ಇದ್ದೇನಲ್ಲ. ಶಾಸ್ತ್ರಾಸ್ತ್ರ ಯಾವುದರಿಂದ ಇವನಂತ ಎಲ್ಲದಿಂದಲೂ ಇವನಿಗೆ ಯಶವನ್ನ ಮಾಡಿದೆನಲ್ಲ. ಆ ಕೋಟಿ ಸೂರ್ಯನೇ ಕಾಣುತ್ತಾ ಇದ್ದೇನೆ. ದಿವ್ಯ ಸುಂದರ ವಿರಾಟ ರೂಪವನ್ನು ಕಾಣುವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಇಂದ್ರಾದಿ ಸುಮನ ದೇವತೆಗಳು, ಸಪ್ತ ಸಾಗರ, ಸಪ್ತಗಿರಿಗಳು, ಸಪ್ತ ನದಿಗಳು, ಆ ಸೂರ್ಯಚಂದ್ರರೇ ಎಲ್ಲರನ್ನು ಇವನೊಬ್ಬನಲ್ಲಿಯೇ ಕಾಣುತ್ತಾ ಇದ್ದೇನಲ್ಲ. ಮಾಡಿಬಿಟ್ಟೆ, ಈತನೊಂದಿಗೆ ನಾನು ಯುದ್ಧವನ್ನ ಮಾಡಿದ್ದೇನೆ. ಅಯ್ಯೋ, ಈತನೊಂದಿಗೆ ಯುದ್ಧವನ್ನ ಮಾಡಿದ್ದೇನೆ, ಇವನಕ್ಕೆ ಸಾಧ್ಯ ಉಂಟೇ ಹೇಳಿ? ಇಲ್ಲ, ಈತನೊಂದಿಗೆ ಯುದ್ಧವನ್ನ ಮಾಡಿದ್ರೆ ಖಂಡಿತವಾಗಿಯೂ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾನು ಮಾಡಿದ್ದು ಅಪರಾಧವಾಯಿತು ಎಂಬ ಹಾಗೆ ಯೋಗ್ಯವಾಗುತ್ತಾ ಇದೆಯಲ್ಲ. ಸುಮನಸರನ್ನ ಬಂಧಿಸಿದ್ದೇನೆ, ದೇವರ ಕಡೆ ನಾರ್ಯರನ್ನೆಲ್ಲ ಕಾರಾಗೃಹದಲ್ಲಿ ಇರಿಸಿದ್ದೇನೆ. ಅವರೆಲ್ಲರನ್ನು ಮುಕ್ತರನ್ನಾಗಿಸಿ ನಾನು ಮಾಡಿದ್ದು ಸರ್ವ ಅಪರಾಧವಾಯಿತು ಎಂಬ ಹಾಗೆ ಈ ಕಾರ್ತಿಕೇಯನ ಪಾದದಲ್ಲಿ ಮಣಿದೆ ಎಂದಾದರೆ ಆತ ನನ್ನನ್ನು ರಕ್ಷಿಸುವುದಕ್ಕೆ ಸಾಧ್ಯ ಉಂಟು. ಈಗ ಅದುವೇ ನನಗಿರುವ ದಾರಿ. ಜಯ 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 ಜಯ. ವಿಶ್ವರೂಪವನ್ನು ತಾಳಿದಾಗ ದುರುಳ ತಾನಾಗೆ ಬಂದು ಶರಣು ಬಂದಿದ್ದಾನೆ. ಇನ್ನು ಹೀಗಲ್ಲ, ನಿಜ ರೂಪವನ್ನು ತಾಳುತ್ತೇನೆ. ಆದರೆ ನನ್ನದೊಂದು ಕೋರಿಕೆ ಇದೆ. ಏನದು? ಏನು ಬಲ್ಲೆಯ? ನಿನ್ನ ಸಾಕು ಮಕ್ಕಳಾದ ದೇವಸೇನೆ ದೈತ್ಯ ಸೇನೆಯರನ್ನು ಮನಸಾರೆ ಇಚ್ಛಿಸಿದವ ನಾನಿದ್ದೇನೆ. ನನ್ನೊಂದಿಗೆ ವಿವಾಹ ಮಾಡಿಕೊಳ್ಳೆಯಾ? ಹಾಗೆ ಹಾಗೆ ಹೊರಡೋಣ. ಭುವನಕ್ಕೆ ಮಂಗಲವೆನಿ ಸೊಬ ಸೊಬಗಲಿ ಕವಿಯತ ಮದುವೆಯ ಮಾಧುರ್ಯ ರವಿ ಶಜಿತೇಜದ ವನಿತೆಯರಿರುವರು ರವಿ ಶಜಿತೇಜದ ವನಿತೆಯರಿರುವರು ಶಿವ ಶಿವಪಂತನ ಸೌಂದರ್ಯ ಕಾರ್ತಿಕೇಯ ಕಲ್ಯಾಣ ಶಿವ ಕೀರ್ತಿಗೆ ಜನ ಕಲ್ಯಾಣ ಕಾರ್ತಿಕೇಯ ಕಲ್ಯಾಣ ಶಿವ ಕೀರ್ತಿಗೆ ಜನ ಕಲ್ಯಾಣ ಕಾರ್ತಿಕೇಯ ಕಲ್ಯಾಣ. ಮದುವೆಯಾಗುವುದರ ಜೊತೆಗೆ ಮಗನಾದಂತಹ ಕಾರ್ತಿಕೇಯನ ಕಲ್ಯಾಣವೂ ಆಗಿದೆ. ಈ ಮುಖೇನವಾಗಿ ಇದು ಲೋಕಕ್ಕೆ ಮಂಗಳಕರವಾದ ವಸ್ತು. ದಕ್ಷಯಜ್ಞ, ಗಿರಿಜಾ ಕಲ್ಯಾಣ ಮತ್ತು ಕಾರ್ತಿಕೇಯ ಕಲ್ಯಾಣವೆನ್ನುವ ಪುಣ್ಯ ಕಥಾನಕವನ್ನು ಆಡಿದ, ನೋಡಿದ ಮತ್ತು ಅವುಗಳಿಗೆ ಕಾರಣೀಕರ್ತರಾದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಮಂಗಳಾದೇವಿ ಅಮ್ಮನವರು, ವಿಘ್ನ ನಿವಾರಕನಾದ ಶ್ರೀ ಮಹಾಗಣಪತಿ ದೇವರು ಹಾಗೂ ಸ್ಥಳದ ಸಕಲ ದೈವದೇವರುಗಳು ಸನ್ಮಂಗಳವನ್ನು ಮಾಡಲಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಸಭಿಕರನ್ನು ಮಂಗಳ ಮಾಡಲು ಮಂಗಲಂ. ಶ್ರೀರತಿ ಜನೇಂದ್ರಿಯರು ನಡೆತರು ತವರು ಮೋಸರದಲ್ಲಿ ನಮ್ಮ ಕಾಟೆಯಂದಲ್ಲಿ ಸೇತೆಯದು ಕಿತ್ತಿದೆ ಮುದದಿಂದ ಮಾಧವ ಕೀರ್ತಿಯ ಪಡೆಯರಗಿದ ಸರ್ವೇ ಆರತಿ ಬೆಳಗಿದರು
ಶರಣಾಗತ ಶ್ರೀತಲ ಪರಿಪಾಲಕಿ ದುರಿತ ನಿವಾರಿಸುವವರಿಗೆ ಮಂಗಲಂ ಜಯ ಮಂಗಲಂ ಮಂಗಲಂ ನಿತ್ಯ ಮಂಗಲಂ ಮಂಗಲೋ ಭ್ರಮರಾಂಬಿಗೆ ಮಂಗಲೋ ಮಹಾಗಣಪಗೆ ಮಂಗಲೋ ಶ್ರೀ ಸುಬ್ರಹ್ಮಣ್ಯಗೆ ಮಂಗಲೋ